ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ರೋಟಿ ಮಾಡುವ ಅಂತ ತುಂಬ ಸಲ ತುಂಬ ಜನ ಕೇಳಿದ್ದಾರೆ ರೋಟಿ ಮಾಡಿ ಅಂತ. ಹಾಗೆ ಏನೆಲ್ಲ ಬೇಕು ನೋಡುವ. ಇದು ಮೈದಾ ಹಿಟ್ಟು 1 ಕಪ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸೋಸಿಕೊಳ್ಳುವ. ಇದು 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ. ಈಗ 3 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತೇನೆ. ಅಂದರೆ 1 ಕಪ್ ಮೈದಾ ಹಿಟ್ಟಿಗೆ 3 ಕಪ್ ಗೋಧಿ ಹಿಟ್ಟು. ಇದನ್ನು ಸ್ವಲ್ಪ ಹೀಗೆ ನಾವು ಸೋಸುವ. ಇದು 2ನೇ ಕಪ್ಪು. ಇಲ್ಲಿಗೆ 3 ಕಪ್ ಆಗ್ತದೆ. ಇಲ್ಲಿ ನಾನು ಯಾವುದೇ ಸೋಡಾ ಪುಡಿಯನ್ನು ಹಾಕ್ತಿಲ್ಲ. ಅದರ ಬದಲಾಗಿ ಈನೋ ಪೌಡ್ರ್ ಹಾಕ್ತಿದ್ದೇನೆ. ಅದಕ್ಕೆ ಸ್ವಲ್ಪ ನೀರಲ್ಲಿ ಕಲಸಿಕೊಳ್ತೇನೆ. ಇದಕ್ಕೆ 1 ಸ್ಪೂನು ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಇದನ್ನು ಸ್ವಲ್ಪ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಸ್ವಲ್ಪ ಸಾಕು, ಇನ್ನು ಎಣ್ಣೆ ಹಾಕ್ಲಿಕ್ಕೆ ಉಂಟಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಜಾಸ್ತಿ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ನೀವು ಯಾವುದು ಬೇಕಾದ ಹಾಕ್ಕೊಳ್ಳಿ, ಅಡಿಗೆ ಎಣ್ಣೆನ. ನಾನಿಲ್ಲಿ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಪೂನ್ ಸಣ್ಣದು, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಈನೋ ಪೌಡ್ರಿಗೆ ಸ್ವಲ್ಪ ನೀರಾಗಿ ಸೇರಿಸ್ತಿದ್ದೇನೆ. ಚೂರು ಅದು ನೊರೆ ಬರ್ತಿದೆ ನೋಡಿ, ಗೊಜ್ಜು ಹೀಗೆ ಬರ್ತಾ ಉಂಟು ನೋಡಿ. ಈಗ ಇದಕ್ಕೆ ಕಲಸಲಿಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟು ಮೊಸರನ್ನು ಹಾಕಿ, ಬೇಕಾದಷ್ಟು ಹಾಕಿ. ಈಗ 1 ಲೋಟ ತಗೊಂಡಿದ್ದೇನೆ. 1 ಲೋಟ ಸಾಕಾಗ್ತದೆ. ಜಾಸ್ತಿ ಬೇಕಾದರೆ ನೀರು ಸೇರಿಸುವ. ಎಷ್ಟು ಬೇಕಾಗ್ತದೆ ನೋಡುವ. ನೋಡಿ, ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಈಗ ಇದನ್ನು ಸ್ವಲ್ಪ ಹಾಕ್ಕೊಳ್ತೇನೆ. ಆಗ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಇಡ್ಲಿಕ್ಕೆ ಮುಚ್ಚಳ ಬಿಟ್ಟಿರ್ತೇನೆ. ಈಗ ನೋಡಿ 15 ನಿಮಿಷ ಆಯಿತು. ನೋಡಿ ಈ ರೀತಿ ಬಂದಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು. ಇದಕ್ಕೆ 1 ಲೋಟ ಮೊಸರು ಮತ್ತು 3/4 ಲೋಟ ನೀರು ಹಿಡಿದಿದೆ. ಈಗ ನಾದಿದ್ದೇನೆ. ಇದು ಈನೋ ಹಾಕಿದ ಹಿಟ್ಟು ನಮಗೆ ಮುಟ್ಟುವಾಗಲೇ ಗೊತ್ತಾಗುತ್ತೆ ಹೇಗೆ ಆಗ್ತದೆ ಅಂತ. ಹಾಗೆ ಇದನ್ನು ಈಗ ನಾವು ಉಂಡೆ ಉಂಡೆಯಾಗಿ ಮಾಡಿಕೊಳ್ಳೋಣ. ನೋಡಿ, ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡ್ಕೊಂಡಿದ್ದೇನೆ. ಇನ್ನು ದೊಡ್ಡದು ಬೇಕಾದರೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕಾಗ್ತದೆ. ನಾನು ತುಂಬ ದೊಡ್ಡದು ಮಾಡ್ಕೊಳ್ಳಿಲ್ಲ. ಇನ್ನು ಸ್ವಲ್ಪ ಪುಡಿ ಹಾಕಿ ಇದನ್ನು ಲಟ್ಟಿಸ್ಕೊಳ್ತೇನೆ. ಚಪಾತಿಗಿಂತ ಸ್ವಲ್ಪ ದಪ್ಪ ಆಗಬೇಕು. ರೌಂಡ್ ಉದ್ದಾದವರವರಿಗೆ ಬೇಕಾದ ಶೇಪ್ ಮಾಡ್ಕೊಳ್ಳೋದು, ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ರೌಂಡ್ ಕೂಡ ಮಾಡ್ಕೊಳ್ಬೋದು. ಮತ್ತು ಬೇಕಿದ್ದವರು ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಎಲ್ಲ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ತಿಲ್ಲ. ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೇನೆ.
ಜೀರಿಗೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ಶೇಪ್ ನಮಗೆ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ತೆಳು ಬೇಡ, ಎಷ್ಟು ಸಾಕು. ಈಗ ನಾನು ರೋಟಿಗೆ ನಾವು ಈಗ ಸ್ವಲ್ಪ ನೀರು ಹಚ್ಕೊಳ್ತಿದ್ದೇನೆ. ಬಣ್ಣೆಲ್ಲ ಕಾಯಲಿಕ್ಕೆ ಇಟ್ಟಿದ್ದೇನೆ. ಮೀಡಿಯಮ್ ಬೆಂಕಿಯಲ್ಲಿ ಹಾಕಬೇಕು. ಈಗ ಇದು ನಾನು ರೋಟಿನ ಹಾಕ್ಕೊಳ್ತೇನೆ. ಸಣ್ಣ ಉರಿಯಲ್ಲಿ ನಾವು ಕಾಯಿಸಬೇಕು. ಕಬ್ಬಿಣದ ಬಣ್ಣಲಿದ್ದರೆ ಅದು ಆಗ್ತದೆ, ತವ ಆಗೋದಿಲ್ಲ. ಇದು ಸಿಲ್ವರ್ ಬಣ್ಣಲ್ಲೇ, ಇದರಲ್ಲಿ ಮಾಡ್ತಿದ್ದೇನೆ ನಾನು. ಸಣ್ಣ ಉರಿಯಲ್ಲಿ ಇಡಬೇಕು. ನೋಡಿ ಈ ರೀತಿ ಉಬ್ಬಿ ಬರ್ತದೆ. ನೋಡಿ ಇಲ್ಲೆಲ್ಲ ಬರ್ತಾ ಉಂಟು ನೋಡಿ ಹಾಗೆ. ಮತ್ತು ನಾವು ಅದಕ್ಕೆ ತಣ್ಣೀರನ್ನ ಹಚ್ಚಿ ಹಾಕ್ಕೊಳ್ಳೋದು, ಯಾಕಂದರೆ ಬಣಲೆಲ್ಲ ಬಿಡ್ತದಲ್ಲ ಅದು, ಅದಕ್ಕೆ ಈಗ ಉಲ್ಟ ಇಟ್ಕೊಳ್ಬೇಕು ನಾವು. ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆಲ್ಲ ಬೆಂಕಿ ಹಿಡಿಬೇಕು. ಅದು ಸ್ವಲ್ಪ ಉಬ್ಬಿ ಬರ್ತದೆ. ಈಗ ನಾವು ಇದರಿಂದ ತೆಗಿಬೇಕು. ತೆಗೆದು ಇನ್ನೂ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗ್ತದೆ. ಎಲ್ಲಿ ಬೇಕು ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಯಿಸ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ತುಪ್ಪ ಹಚ್ಕೊಳ್ತೇನೆ. ಬೆಣ್ಣೆ ಸಹ ಹಚ್ಬೋದು, ತುಪ್ಪ ಸಹ ಹಚ್ಕೊಳ್ಬೋದು. ಈಗ ಸಾಕಿದು ಎಲ್ಲ ಹೀಗೇ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ ನಾನು ರೋಟಿ ಹೇಗೆ ಮಾಡೋದು ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಮತ್ತು ಅದನ್ನು ತೆಳ್ಳಗೆ ಮಾಡ್ಕೊಳ್ಬಾರ್ದು, ದಪ್ಪ ಮಾಡಬೇಕು. ತೆಳ್ಳಗೆ ಮಾಡ್ಕೊಳ್ಬೋದು. ಸ್ವಲ್ಪ ಸಣ್ಣ ಸಣ್ಣದಾದರೂ ಪರವಾಗಿಲ್ಲ, ದಪ್ಪನೇ ಮಾಡ್ಕೊಳ್ಳಿ. ತೆಳ್ಳಗೆ ನಿಮಗೆ ತೋರಿಸಲಿಕ್ಕೆ ಅಂತ ಒಂದು ಮಾಡಿದ್ದೀನಿ ನೋಡಿ. ತೆಳ್ಳಗೆ ಮಾಡ್ಕೊಂಡ ತಕ್ಷಣ ನೋಡಿ ಈ ರೀತಿ ಕುರುಮಾಗಿ ಬರುತ್ತೆ. ಅದಕ್ಕೆ ತೆಳ್ಳಗೆ ಮಾಡ್ಕೊಳ್ಬೇಡಿ, ದಪ್ಪ ಮಾಡ್ಕೊಳ್ಳಿ. ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ದಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ನೋಡಿ. ಈ ರೀತಿ ಯಾವುದು ಕುರುಮ ಆಗೋದಿಲ್ಲ, ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಜಯ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.